ಗೂಂಜಿದು ಪಚ್ಚಡಿ ರೆಡಿ. ಗೆಸ್ಟ್ ಬರುವಾಗ ಜಸ್ಟ್ ಆಗುವ ರೆಸಿಪಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಡ, ಈಗ ಹೇಗೋ ಸೀಸನ್ ಟೈಮ್ ಗೂಂಜಿ ಇದ್ರೆ ಅಂತೂ ಸಿಗುತ್ತೆ. ರೆಡಿ. ಗೂಂಜಿ ಪಚ್ಚಡಿ ಅಂತ ರೆಡಿ ಮಾಡಿ ಕೊಟ್ಟಿದ್ದಾರೆ. ವಿರಾಮದ ಬಳಿಕ ಮತ್ತೆ ನಡಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುವಿಶ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಒಂದು ಡಿಶ್ ಅಂತೂ ರೆಡಿಯಾಗಿದೆ, ದೋಸೆ. ಈಗ ಸ್ಪೆಷಲ್ಲಾಗಿ ಇನ್ನೊಂದು ಹಲಸಿನ ದಿಂಡಿನ ಒಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಅಂತ ಅವ್ರ ಜೊತೆ ಕೊಡೋ. ಎಸ್ ಮ್ಯಾಮ್, ಹಲಸಿನ ದಿಂಡಲ್ಲ ಹೇಳಿದ್ದು ಅದು ಗೂಂಜಿ ಹಲಸಿನ ಗೂಂಜಿ ಹೇಳ್ತಾರೆ, ಗೂಂಜಿ ಹೇಳ್ತಾರೆ, ಗೂಂಜಿ ಹೇಳ್ತಾರೆ. ಅದೇ ಹಲಸಿನ ಕಟ್ ಮಾಡುವಾಗ ಮಧ್ಯದಲ್ಲಿ ಹಲಸಿನ ಕಟ್ ಮಾಡುವಾಗ ಮಧ್ಯದಲ್ಲಿ. ಹೌದು, ಅದರದ್ದು ಪಚ್ಚಡಿ ಗೂಂಜಿಯ ಪಚ್ಚಡಿ ಅಲ್ಲ, ಗೂಂಜಿಯ ಪಚ್ಚಡಿ ಮಾಡುವ. ಸ್ಟಾರ್ಟ್ ಮಾಡುವ. ಎಂತ ಬೇಕು ಫಸ್ಟಿಗೆ? ಈಗ ಒಂದು ಜಾರ್ ಕೊಡಿ. ಜಾರ್ ಬೇಕಾ? ಪಚ್ಚಡಿಗೆ ಜಾರ್ ಬೇಕು ಅಂದರೆ ಎಲ್ಲ ಮಸಾಲೆ ರೆಡಿ ಮಾಡ್ಕೊಳ್ತೀವಿ. ಹೌದು, ಇದು ಬೇಗ ಆಗ್ತದೆ. ಯಾಕಂತ ಹೇಳಿದ್ರೆ ಬೇಯಿಸ್ಲಿಕ್ಕೆ ಅಂತ ಇಲ್ಲಲ್ಲ. ಎಲ್ಲವನ್ನು ಕಟ್ ಮಾಡಿ ರೆಡಿ ತಂದಿದ್ದೀರಾ? ಇದಕ್ಕೆ ಮೇನ್ ಅಂತಿಲ್ಲ. ಬೇಯಿಸ್ಲಿಕ್ಕೆ ಇಲ್ಲ, ಇದು ಪಚ್ಚಡಿ ಅಲ್ಲ. ಇದಕ್ಕೆ ಮೇನ್ ಯಾವುದು ಬೇಕಂತ ಹೇಳಿದ್ರೆ ಸಾಸಿವೆ ಬೇಕು. ಸಾಸಿವೆ ಅದೊಂದು ಮೇನ್ ಬೇಕು. ಓಕೆ, ಅಂದರೆ ಒಗ್ಗರಣೆಗೆ ಅಲ್ಲಲ್ಲ, ಇದಕ್ಕೆ ಪಚ್ಚಡಿ ಅಂತ ಹೇಳಿದ್ರೆ ಕಡಿಲಿಕ್ಕೆ ಸಾಸಿವೆ ಬೇಕು. ಫಸ್ಟಿಗೆ ತೆಂಗಿನಕಾಯಿ ಹಾಕಿದೆ. ಮತ್ತೆ ಉಪ್ಪು ಹಾಕ್ಲಿಕ್ಕೆ ಬೇಡ, ಯಾಕಂತ ಹೇಳಿದ್ರೆ ಇದರಲ್ಲಿ ಉಪ್ಪು ಇರ್ತದೆ. ಬೇಯಿಸುವಾಗ ಉಪ್ಪು ಹಾಕಿದೆ ಅಲ್ಲಲ್ಲ, ಅದು ಬೇಯಿಸ್ಲಿಲ್ಲ, ಮತ್ತೆ ಅದು ಉಪ್ಪಲ್ಲಿ ಹಾಕಿ ಇಡುದಲ್ಲ, ಹಾಳಾಗದಾಗೆ ಉಪ್ಪಲ್ಲಿ ಹಾಕಿ ಇಡ್ತೇವೆ. ಬಟ್ ಅದರಲ್ಲಿ ಉಪ್ಪು ಜಾಸ್ತಿ ಇರ್ತದೆ. ಅದಕ್ಕೆ ನಾವು ಅದು ಯೂಸ್ ಮಾಡುದಾದ್ರೆ ತಿನ್ಲಿಕ್ಕೆ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನೀರಲ್ಲಿ ತೊಳೆದಿಡ್ಬೇಕು ಸ್ವಲ್ಪ, ಇಲ್ಲದ್ರೆ ತಿನ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಉಪ್ಪಲ್ಲಿ ಹಾಕಿಟ್ಟು ಅದನ್ನು ಒಮ್ಮೆ ನಾವು ಪದಾರ್ಥಕ್ಕೆ ಹಾಕುವಾಗ ಇದಕ್ಕೆ ಉಪ್ಪು ಹಾಕದಿದ್ರು ಓಕೆ, ಬಟ್ ಅದನ್ನು 2 ಸಲ ತೊಳಿಬೇಕು, ಇಲ್ಲ ಉಪ್ಪು ಹೋಗಲ್ಲ. ಉಪ್ಪು ಇರುತ್ತೆ, ಉಪ್ಪು ಹೋಗಲ್ಲ. ಮತ್ತೆ ಒಂಚೂರು ನೀರುಳ್ಳಿ ಹಾಕುವ. ಸ್ವಲ್ಪ ನೀರುಳ್ಳಿ, ಮತ್ತೆ ಸ್ವಲ್ಪ ಶುಂಠಿ ತುರಿದು ಹಾಕಿದ್ದೇನೆ. ಮತ್ತೊಂದು 2 ಬೆಳ್ಳುಳ್ಳಿ. ಇದು ಮೇನ್ ಇದು ಬೇಕು, ಸಾಸಿವೆ. ಪಚ್ಚಡಿ ಅಂತ ಹೇಳಿದ್ರೆ ಹಸಿವೆ ಹಾಕುದು ಸ್ವಲ್ಪ ಜಾಸ್ತಿ ಬೇಕು. ಅದು ಕಹಿ ಆ ಥರ ಏನಾಗಲ್ಲ. ಪಚ್ಚಡಿ ಅಂತ ಹೇಳಿದ್ರೆ ಅದೇ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಅದು ಮೇನ್ ಬೇಕು ಅಷ್ಟೇ. ಮತ್ತೆ ಕಾಯಿ ಮೆಣಸು ಹಾಕ್ತೇನೆ. ಇದು ತುಂಬಾ ಖಾರ ಉಂಟು, ಖಾರದ್ದು ಒಂದು 4-5 ಹಾಕ್ತೇನೆ. ಒಂದು 5-6 ಹಾಕಿದೆ. ಇದು ಒಳ್ಳೆ ಖಾರ ಉಂಟು, ಅದ್ರ ಖಾರ ಆದರೆ ಒಳ್ಳೇದು ಅಂತ ಹೇಳ್ತೇನೆ. ಮತ್ತೆ ಸ್ವಲ್ಪ ಹುಳಿ ಸ್ವಲ್ಪ ಸಾಕು, ಸ್ವಲ್ಪ ಸಾಕು. ಹಾಂ, ಹಾಕಿದೆಲ್ಲ. ಇದಕ್ಕೆ ಒಂಚೂರು ನೀರು ಹಾಕಬೇಕಾ? ಉಪ್ಪು ಹಾಕದಿದ್ರೂ ಪರವಾಗಿಲ್ಲ, ಇದರಲ್ಲಿ ಉಂಟು ಉಪ್ಪು. ನಾನೀಗ ಚೂರು ಸ್ವಲ್ಪ ಅಂದರೆ ಸ್ವಲ್ಪ ಹಾಕಿದೆ. ಸಾಕಾ? ಹಾಂ, ಒಂಚೂರು ಹಾಕಿ ಸಾಕು. ಗ್ರೈಂಡ್ ಮಾಡಿ ನಾನು ಈಗ ಕರೆಕ್ಟಾಗಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ. ಓಕೆ, ಸಾಕಾಗುತ್ತಾ? ಸಾಕು. ಜಾಸ್ತಿ ಇಲ್ಲ, ಇದನ್ನು ಇದಕ್ಕೆ ಸಾಕ್ಬೋದು. ಇಲ್ಲದಿದ್ರೆ ಒಮ್ಮೆ ಇದನ್ನು ಗ್ರೈಂಡ್ ಮಾಡ್ಬೋದು. ಈಗ ಯಾಕಂತ ಹೇಳಿದ್ರೆ ಸ್ವಲ್ಪ ಗಟ್ಟಿ ಇರ್ತದೆ, ಸ್ವಲ್ಪ ಗ್ರೈಂಡ್ ಆದ್ರೆ ಮತ್ತೆ ಒಳ್ಳೇದು ಬರ್ತದೆ. ತುಂಬಾ ಬೇಡ, ತುಂಬಾ ಗ್ರೈಂಡ್ ಆದ್ರೆ ಅದು ಗೊತ್ತಾಗುದಿಲ್ಲ ಯಾವ್ದ್ರದ್ದು ಅಂತೇಳಿ. ಬಾಯಿಗೆ ಜಗಿಲಿಕ್ಕೆ ಸಿಗ್ಬೇಕು. 1 ರೌಂಡು ಗ್ರೈಂಡ್ ಮಾಡುವ. ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟ್ ಹಿಡಿಯುತ್ತೆ. ಉಪ್ಪೆಲ್ಲ ಒಳ್ಳೇದು ಹಿಡಿತದೆ. 1 ಕಪ್ಪಿನಷ್ಟು ಹಾಕೊಂಡ್ರಿ. ಇದಕ್ಕೂ ಕೂಡ ನೀರು ಏನು ಬೇಕು ಅಂತಿಲ್ಲ, ಸ್ವಲ್ಪ ಬೇಕಾದ್ರೆ ಹಾಕಿ. ತುಂಬ ಬೇಡ, ಅದು ಗ್ರೈಂಡ್ ಆದರೆ ಚಟ್ನಿ ಥರ ಆಗ್ತದೆ, ಪಚ್ಚಡಿ ಅಂತ ಗೊತ್ತಾಗಲ್ಲ. ಅದಕ್ಕಾಗಿ 1 ರೌಂಡ್ ತಿರುಗಿಸಿದ್ರೆ ಸಾಕು. 1 ರೌಂಡ್ ತಿರುಗಿಸಿದ್ರೆ ಸಾಕಲ್ಲ? ಓಕೆ, ಅದು ಗೊತ್ತಾಗಬೇಕಲ್ಲ, ಜಾಕ್ ಫ್ರೂಟ್ ಇದು ಗೂಂಜಿ ಅಂತ ಗೊತ್ತಾಗಬೇಕಲ್ಲ. ಇದು ನೋಡಿ, ಬೇಗ ಒಂದೇ ಸಲ ತಿರುಗಿಸಿದ್ರೆ ಸಾಕು. ಅದು ನೀವು ಹಣ್ಣಿದ್ದು ಹಾಕಿದ್ದ ಹೇಗೆ ಗೂಂಜಿ? ಹಣ್ಣಿಂದ ಹಾಕ್ಲಿಕ್ಕೆ, ಕಾಯ್ದು ಹಾಕ್ಲಿಕ್ಕೆ, ಕಾಯ್ದು ತಿನ್ಲಿಕ್ಕೆ ಸಾಗುದಿಲ್ಲ. ಓಕೆ, ಅದೇ ನನಗೆ ಅದು ಹಾಕುವಾಗಲೇ ಪರಿಮಳ ಬಂತು ಸ್ವಲ್ಪ, ಅದಕ್ಕೆ ನಾನು ಹಣ್ಣು ಅಂತ. ಅದು ಸಾಸಿವೆ ಹಾಕಿದ್ದೇವಲ್ಲ, ಅದರದ್ದೇ ಪರಿಮಳ ಬರುದು. ಪಚ್ಚಡಿ ಅಂತ ಹೇಳಿದ ಕೂಡಲೇ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಅದನ್ನು ಉರಿಲಿಕ್ಕೆ ಬಾರದು ಸಾಸಿವೆಯನ್ನು, ಯಾವುದು ಉರಿಬಾರ್ದು. ಇದಕ್ಕೆ ಒಂಚೂರು ನೀರು ಹಾಕಿ ಅಂತ ಸಾಕು. ಇದೆಲ್ಲ ಮೊದಲೆಲ್ಲ ನಾವು ಇದರಲ್ಲೇ ತಿಂತಿದ್ದದ್ದು. ನನಗೆ ಮತ್ತು ತಾಯಿಗೆ ತುಂಬ ಇಷ್ಟ ಇದು, ನಮ್ಗಿಬ್ರಿಗೆ. ಆಕ್ಚುಲಿ ನಾವು ತೋಟ ಗದ್ದೆ ಇದ್ದವರಲ್ಲ, ಎಷ್ಟು ಸಾಕ್ತದೆ ಇದ್ರದ್ದು ಮಾಂದ್ರ ಅದು ಇದು ಎಷ್ಟು ವೆರೈಟಿ ಅಂತ ಹೇಳಿದ್ರೆ ತುಂಬಾನೇ ವೆರೈಟಿ ಮಾಡ್ತಿದ್ದದ್ದು ನಾವು.
ಕುಂಜಿದ್ದು ಮಾವಿನ ಹಣ್ಣಿದ್ದು ಮಾಂದ್ರ ಅದು ಇದು ತುಂಬ ವೆರೈಟಿ ಮಾಡ್ತಿದ್ದೆವು. ಓಕೆ. ನಾವು ಸಣ್ಣ ಮಕ್ಕಳಂತೂ ಸಹ ತಂದೆ ಹೇಳ್ತಿರ್ಲಿಲ್ಲ ಅವಳು ಸಣ್ಣವಳು ಬೇಡ ಕೆಲಸ ಅಂತ. ಸಣ್ಣ ಮಕ್ಕಳಿರುವಾಗ ಸಹ ಕೆಲಸನೇ ನನಗೆ ಮತ್ತು ನನ್ನ ತಾಯಿಗೆ. ಓಕೆ. ಕೆಂಪು ರೈಸ್ ಕಚ್ಚಲಕ್ಕಿ ಹಾಕಬೇಕು, ತುಂಬಾನೇ ಒಳ್ಳೇದಾಗ್ತದೆ. ಸೂಪರ್ ಆಗಿರುತ್ತಲ್ಲ ಬಿಸಿ ಊಟಕ್ಕೆ ಈ ತರದೊಂದು ಏನು. ಹೊರಗಿದ್ದು ತಿಂತಿರ್ಲಿಲ್ಲ ಮೊದಲೆಲ್ಲ, ಹೊರಗಿದ್ದು ತಿಂತಿರ್ಲಿಲ್ಲಲ್ಲ. ಹೌದು. ಮನೆಯೊಳಗೆ ತಿಂದು ಹೊರಗೆ ದುಡಿಲಿಕ್ಕೆ ಹೋಗ್ತಿದ್ರು. ಹೌದು. ಈಗ ಉಲ್ಟಾ ಆಗಿದೆ, ಹೊರಗಡೆ ಹೊರಗೆ ತಿಂದು ಮನೆಯೊಳಗೆ ವಾಕ್ ಮಾಡುದು, ಜಿಮ್ ಮಾಡುದು. ನೋಡಿ ಅಂದ್ರೆ ಪಿಜ್ಜಾ ಬರ್ಗರ್ ಈಗ ವೆರೈಟಿ ಬೇರೆ ತಿಂತಾರೆ. ಅದು ಬಾಯಿಗೆ ಖುಷಿ ಆಗ್ತದೆ ತಿನ್ಲಿಕ್ಕೆ, ಬಟ್ ಆರೋಗ್ಯಕ್ಕೆ ಅಷ್ಟು ಒಳ್ಳೆದಲ್ಲ. ಅದ್ರಲ್ಲೇ ಕೊಬ್ಬು ಬರುದಲ್ಲ. ಇದರಲ್ಲೆಲ್ಲ ಕೊಬ್ಬು ಬಂದವರು ಇಲ್ಲ. ಮೊದಲೆಲ್ಲ ತಿಂದವರಿಗೆ ಯಾರಿಗೆ ಕೊಬ್ಬಿತ್ತ? ಅಲ್ಲ ವಾಕ್ ಮಾಡ್ತಿದ್ರ? ಹೌದು, ತುಂಬಾ ಸಪೂರಾಗಿ ಚೆನ್ನಾಗಿದ್ರು. ವಾಕ್ ಮಾಡ್ತಿರ್ಲಿಲ್ಲ. ಹೌದು, ಅದೇ ನಾನೊಮ್ಮೆ ಬೆಳಿಗ್ಗೆ ನನ್ನಷ್ಟಕ್ಕೆ ನೆಗಡ್ಲಿಕ್ಕೆ ಬಂತು. ಯಾಕಂತ ಹೇಳಿದ್ರೆ ನಮ್ಗೆ ಕೂತ್ಕೊಳ್ಳಿಕ್ಕೆ ಇರ್ಲಿಲ್ಲ, ತುಂಬಾನೇ ಕೆಲಸ. ಬಟ್ ವಾಕಿಂಗ್ ಈಗ ನಾನು ಎಷ್ಟು ಹೊತ್ತಿಗೆ ಸಹ ವಾಕಿಂಗ್ ಮಾಡ್ತೇನೆ. ಅದ್ರ ಅವಾಗ ಮಾಡ್ತಿದ್ರೆ ನಮ್ಮ ತಂದೆ ಹೇಳ್ತಿದ್ರು ತಾಯಲ್ಲಿ, ಅವಳು ಆಗದಿಂದ ಆಚೆಯಿಂದ ಈಚೆ ಬಳಿ ಬರ್ತಾಳೆ ಎಂತಕ್ಕೆ ಅಂತ ಕೇಳ್ತಿದ್ರು. ಅವಾಗ ವಾಕಿಂಗ್ ಎಲ್ಲ ಇರ್ತಿರ್ಲಿಲ್ಲ, ಕೊಬ್ಬು ಬರ್ತಿರ್ಲಿಲ್ಲ. ಆರೋಗ್ಯ ಚೆನ್ನಾಗಿರ್ತಿತ್ತು, ಆರೋಗ್ಯ ಒಳ್ಳೇದಿತ್ತು. ಈಗ ನೋಡಿ ಆರೋಗ್ಯ ಯಾವ್ದು ಒಳ್ಳೇದಿಲ್ಲ. ಇದಕ್ಕೆ ಒಗ್ಗರಣೆ ಬೇಕಾ? ಓಕೆ, ನಾನು ರೆಡಿ ಅಂತ ಅಂದ್ಕೊಂಡೆ. ಒಗ್ಗರಣೆ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಒಗ್ಗರಣೆಗೆ ಆಯಿಲ್ ಒಂಚೂರು ಎಣ್ಣೆ ಹಾಕೋ, ತುಂಬ ಬೇಡ. ಆಯಿಲ್ ಅಂತ ಬಂದಾಗ ನಾವು ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸ್ಲೋ ಇದೆ. ಸಾಕಾ? ಇದಕ್ಕೆ ಆಗ ಕಟ್ ಮಾಡಿದ್ದು ಆನಿಯನ್ ನೀರುಳ್ಳಿ ಉಂಟಲ್ಲ, ಅದನ್ನು ಆಗ ಸ್ವಲ್ಪ ಕಡಿಲಿಕ್ಕೆ ಹಾಕಿದೆ. ಈಗ ಸ್ವಲ್ಪ ಹಸಿ ಹಾಕುವ. ಪಚ್ಚಡಿ ಅಂತ ಹೇಳಿದ್ರೆ ಹಸಿ ಹಾಕಿದರೆ ಒಳ್ಳೆಯದು. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕಿರ್ತೀರಾ? ಹಾಂ. ಮತ್ತೆ ಆಗ ತುರಿದಿಟ್ಟ ಇದು ಶುಂಠಿ ಆಯಿತು. ಇನ್ನು ಅದಕ್ಕೆ ಒಂಚೂರು ಸಾಸಿವೆ ಹಾಕುವ. ಆಲ್ಮೋಸ್ಟ್ ರೆಡಿ. ಇದು ಬಿಸಿ ಆಗ್ತಾ ಉಂಟು. ಸ್ಲೋ ಇಟ್ಟರೆ ಹೊಗೆ ಬರ್ತಾ ಉಂಟು ನೋಡಿ. ಸಾಸಿವೆ ಸ್ವಲ್ಪ ಹಾಕುವ. ಓಕೆ. ಒಗ್ಗರಣೆಗೆ ಸ್ವಲ್ಪ ಸಾಕು ಸಾಸಿವೆ, ತುಂಬ ಬೇಡ. ಸ್ವಲ್ಪ ಬೇವಿನ ಸೊಪ್ಪು ಹಾಕುವ. ಬೇವಿನ ಸೊಪ್ಪಲ್ಲ ಸಾಕು ಅಷ್ಟೇ ಒಗ್ಗರಣೆಗೆ? ಹಾಂ, ಒಗ್ಗರಣೆಗೆ ಸಾಕು ಸಾಕು. ಆಫ್ ಮಾಡಿ ಹಾಕೋದಲ್ಲ? ಹಾಕಿ. ಓಕೆ. ಇದು ನೋಡಿ ಊಟಕ್ಕೆಲ್ಲ ಎಷ್ಟು ಒಳ್ಳೇದಾಗ್ತದೆ ನೋಡಿ. ಚೆನ್ನಾಗಿರುತ್ತೆ ಒಗ್ಗರಣೆ ಎಲ್ಲ. ಚಿಕನ್ ಸಹ ಬೇಡ, ಮಟನ್ ಸಹ ಬೇಡ, ಇದರಲ್ಲೇ ಊಟ ಮಾಡಿದರೆ ತುಂಬಾ ಒಳ್ಳೇದು. ನನಗೆ ಇಂಥದ್ರಲ್ಲೆಲ್ಲ ಇದ್ದರೆ ಆ ಒಂದು ರೈಸ್ ಒಂದು ಬೇಯಿಸಿಟ್ರೆ ನಾನು ಊಟ ಮಾಡ್ತಾ ಇರ್ತೇನೆ. ಮತ್ತೆ ನನಗೆ ಅದೆಲ್ಲ ಬೇಡ, ಹೊರಗಿದ್ದೆಲ್ಲ ತಿಂಡಿ ತುಂಬಾ ಹಿಂದೆ ನಾನು ತಿನ್ನೋದ್ರಲ್ಲಿ. ಇದರಲ್ಲಿ ಈಗ ಸಹ ಇಷ್ಟಪಡ್ತೇನೆ ನಾನು ತಿನ್ನೋದು. ಆಲ್ಮೋಸ್ಟ್ ರೆಡಿ ಅಲ್ಲ ಹಾಗಾದ್ರೆ? ಈಗ ರೆಡಿ ಸರ್ವ್ ಮಾಡ್ಕೊಳ್ಳೋಲ್ಲ? ಹಾಂ ಮಾಡಿ. ಹಾಗೆ ರೆಡಿ ಆಯಿತು, ಸರ್ವ್ ಮಾಡ್ತೇನೆ. ಗೂಂಜಿದ್ದು ಪಚ್ಚಡಿ ರೆಡಿ. ಗೆಸ್ಟ್ ಬರುವಾಗ ಜಸ್ಟ್ ಆಗುವ ರೆಸಿಪಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಇಂಗ್ರೀಡಿಯೆಂಟ್ಸ್ ಬೇಡ. ಈಗ ಹೇಗೋ ಸೀಸನ್ ಟೈಮಲ್ಲಿ ಗೂಂಜಿ ಇದ್ರೆ ರೆಡಿ. ಗೂಂಜಿ ಪಚ್ಚಡಿ ರೆಡಿ ಅಲ್ಲ? ಗಮ್ಮತ್ ಇರ್ಬೋದು ಅಂತ ಕಾಣ್ತುಂಟು. ಸ್ಪೆಷಲ್ ಆಗಿ ನಾನು ಫಸ್ಟ್ ಟೈಮ್ ನೋಡೋದು, ಟೇಸ್ಟ್ ನೋಡಲ್ಲ ಈಗ. ನೋಡಿ ಹೇಗೆ ಆಯ್ತು ಅಂತ ಹೇಳಿ. ಓಕೆ, ಇಂದ್ರ ಮ್ಯಾಮ್ ಸಾಕಾಗಿರುವಂತಹ ಗೂಂಜಿ ಪಚ್ಚಡಿ ಅಂತ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಉಪ್ಪಲ್ಲಿ ಹಾಕಿದ ಹಲಸಿನ ದಿಂಡಿನ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ತೆಂಗಿನ ತುರಿಗೆ ಬೇಕಿದ್ದಲ್ಲಿ ಉಪ್ಪು, ಈರುಳ್ಳಿ, ಶುಂಠಿ, 2 ಎಸಳು ಬೆಳ್ಳುಳ್ಳಿ, 1 ಚಮಚದಷ್ಟು ಸಾಸಿವೆ, 4 ರಿಂದ 5 ಹಸಿಮೆಣಸು, ಹುಣಸೆ ಹುಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 1 ಕಪ್ ಉಪ್ಪಿನಲ್ಲಿ ಹಾಕಿದ ಹಲಸಿನ ದಿಂಡು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಆನಂತರ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತುರಿದ ಶುಂಠಿ ಸೇರಿಸಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಉಪ್ಪಿನಲ್ಲಿ ಹಾಕಿದ ಹಲಸಿನ ದಿಂಡಿನ ಚಟ್ನಿ ಊಟದೊಂದಿಗೆ ಸವಿಯಲು ಬಲು ಚೆನ್ನ. ಅಡುಗೆಂತೂ ರೆಡಿ ಆಗಿದೆ. ಒಂದು ಹಲಸಿನ ಬೀಜದ ದೋಸೆ, ಇನ್ನೊಂದು ಹಲಸಿನ ಗೂಂಜಿದು ಪಚ್ಚಡಿ ಅಲ್ಲ. ಫಸ್ಟಿಗೆ ದೋಸೆ ನೋಡುವಲ್ಲ? ತಗೊಳ್ಳಿ ಕೂಡ. ಓಕೆ. ಆ್ಯಕ್ಚುಲಿ ಇದು ಬಿಸಿ ಬಿಸಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತಲ್ಲ? ಬಿಸಿ ಇದ್ದರೆ ಒಳ್ಳೆಯದು. ನಮ್ಮದು ಪಚ್ಚಡಿ ಆಗುವಾಗ ಸ್ವಲ್ಪ ಲೇಟ್ ಆಯಿತು. ಹಲಸಿನ ಬೀಜ ಅಂತ ಗೊತ್ತಾಗ್ತದೆ? ಗೊತ್ತೇ ಆಗಲ್ಲ, ಸ್ವಲ್ಪ ಕೂಡ ಗೊತ್ತಾಗಲ್ಲ. ಆ್ಯಕ್ಚುಲಿ ಇದು ಸ್ವಲ್ಪ ಕೂಡ ಗೊತ್ತಾಗಲ್ಲ ಹಲಸಿನ ಬೀಜದ ಅಂತ. ಹಾಗಾಗಿ ಕಾಯಿ ಮೆಣಸು ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ತದೆ. ಖಾರ ಎಲ್ಲ ಆಗಿ ಚೆನ್ನಾಗಿ ಬರ್ತದೆ. ಸೂಪರ್. ಬಟ್ ಇದು ಹೀಗೆ ಚೆನ್ನಾಗಿ ಉಂಟು. ನಾವು ಇದನ್ನು ಇನ್ನೂ ಸ್ವಲ್ಪ ನೀರು ಮಾಡಿ ಮಾಡಿದರೆ ನೀರು ದೋಸೆ ಟೈಪ್ ಕೂಡ ಮಾಡ್ಬೋದು. ನೀರು ದೋಸೆ ಥರ ಮಾಡ್ಬೋದು, ಉದ್ದಿನ ದೋಸೆ ಥರ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಕಟ್ಲೆಟ್ ಥರ ಮಾಡ್ಬೋದು, ರೊಟ್ಟಿ ಎಲ್ಲ ಮಾಡ್ಬೋದಲ್ಲ. ಚೆನ್ನಾಗಿ ಉಂಟು ಮ್ಯಾಮ್. ಟೇಸ್ಟ್ ಅಂತೂ ಏನು ಡಿಫ್ರೆಂಟ್ ಗೊತ್ತಾಗಲ್ಲ. ಅಂದರೆ ದೋಸೆ ನಾರ್ಮಲ್ ಆಗಿ ದೋಸೆ ಬಂದಿದೆ ಅದೇ ಥರ ಬಂದಿದೆ. ಬಟ್ ಟೇಸ್ಟ್ ಹಲಸಿನ ಬೀಜ ಹೇಳಿದರೆ ಮಾತ್ರ ಗೊತ್ತಾಗ್ತದೆ. ಹೌದು.
ಈಗ ಸ್ಪೆಷಲ್ಲಾಗಿ ಗುಂಜಿ ಪಚ್ಚಡಿ ಅಲ್ಲ ತಗೊಳ್ಳಿ ನೀವು ಕೂಡ. ಇದಂತೂ ಹೇಗೆ ಇದೆ ಅಂತ ಹೇಳುವಂಥದ್ದು. ಆ್ಯಕ್ಚುಲಿ ಈಗ ಎಲ್ಲ ಕಡೆಯಲ್ಲಿ ಉಂಟು ಇದು. ಹಾಂ ಎಲ್ಲ ಮಾಡ್ತಾರೆ. ನಾನು ಮೊನ್ನೆ ಇಲ್ಲಿ ವಾಕಿಂಗ್ ಹೋಗುವಾಗ ಒಬ್ಬರು ಸೇಲಿಗೆ ಇಟ್ಟಿದ್ದಾರೆ ಮಾರಲಿಕ್ಕೆ. ನಾನು ಕೇಳಿದೆ ಇದೆಂತ ಅಂತ, ಮತ್ತೆಲ್ಲ ಹೇಳಿದ್ರು ಇದು ಗೂಂಜಿ, ಇದು ಉಪ್ಪಿನಕಾಯಿ, ಇದು ರಚ್ಚೆ ಎಲ್ಲ ಹೇಳಿದ್ರು. ನನಗೆ ಖುಷಿ ಆಯಿತು. ಈಗ ಎಲ್ಲರ ಕಡೆಯಲ್ಲಿ ಉಂಟು, ಮಾಲ್ ಆಗ್ಬೋದು, ಅಲ್ಲಿ ಗೂಡಂಗಡಿ ಥರ ಉಂಟಲ್ಲ, ಅಲ್ಲಿ ಎಲ್ಲ ಕಡೆಯಲ್ಲಿ ಈಗ ಉಂಟು. ಗೂಂಜಿ ಏನು ಮಾಡ್ತಾರಲ್ಲ, ಇದೊಂಥರ ನಾವು ಸಾಯಿಬೀನ್ ತಂದಾಗ ಆಗಿದೆ ನಾವು. ಹೇಗೆ ಗಟ್ಟಿ ಗಟ್ಟಿ ಇರುತ್ತಲ್ಲ ಅದೇ ಥರ ಬರುತ್ತೆ. ಖಾರ ಹಾಂ, ಊಟಕ್ಕೆ ಪಕ್ಕ ಹೇಳಿ ಮಾಡಿಸಿದಲ್ಲ. ನೀವು ಅದಕ್ಕೊಂದು ಏನು ಒಗ್ಗರಣೆ ಕೊಟ್ಟು ರೆಡಿ ಮಾಡಿದ್ರ ಗಂಜಿ ಊಟಕ್ಕೆ. ಸಂತೋಷ್ ರೈಸ್ನವರದ್ದು ಒಂದು ಗಂಜಿ ಊಟ ಇದ್ರೆ ಫುಲ್ಲು ಖಾಲಿ ಮಾಡ್ಬೋದು. ಚೆನ್ನಾಗುಂಟು ಮ್ಯಾಮ್. ನಾನು ಅಂದ್ಕೊಂಡೆ ನಾರ್ಮಲ್ ಗೂಂಜಿ ಅಂತ ಹೇಳಿದರೆ ಎಲ್ಲರೂ ವೇಸ್ಟ್ ಮಾಡಿ ಸೈಡಲ್ಲಿ ಇರ್ತಾರೆ. ಆದರೆ ಇವತ್ತು ಸ್ಪೆಷಲ್ ಆಗಿ ಪಚ್ಚಡಿ ಮಾಡಿದ್ದಾರೆ, ಚೆನ್ನಾಗಾಗಿದೆ, ಟೇಸ್ಟಿಯಾಗಿ ಆಗಿದೆ. ಅದರಲ್ಲಿ ದೋಸೆ ಅಂತೂ ಸ್ಪೆಷಲ್ ಇವತ್ತು. ಹೇಗನ್ನಿಸ್ತು ನಿಮಗೆ? ನನಗೆ ತುಂಬ ಖುಷಿ ಆಯಿತು. ನೀವು ಕೂಡ ಈ ಸೀಸನ್ ಟೈಮಲ್ಲಿ ಏನು ಹಲಸಿನದ್ದು ಏನು ಸಿಗುತ್ತೆ ಅದರಿಂದಲೇ 2 ಡಿಶ್ ಮಾಡಿದ್ದೀರಾ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಹಾಗಾಗಿ ನಮಗೆ ಒಂದು ಕರೆಕ್ಟ್ ಒಂದು ಡಿಶ್ ಹೊಡ್ಕೊಂಡಿರ್ತೀನಿ ನಿಮಗೆ. ನಡೆಲ್ಲ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲ್ಲಾಗಿ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಹೇಗೂ ನಾವು ಪಚ್ಚಡಿ ಅಂತ ರೆಡಿ ಮಾಡಿದೆ, ಹಾಗಾಗಿ ರೈಸಿಗೆ ಒಳ್ಳೆಯದು ಮ್ಯಾಚಿಂಗ್. ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಇಂದಿನ ಮ್ಯಾಮ್ ಸಾಕಾಗಿರುವಂತಹ ಹಲಸಿನ ಬೀಜದ ದೋಸೆ ಮತ್ತು ಸ್ಪೆಷಲಾಗಿ ಹಲಸಿನ ಗೂಂಜಿನ ಪಚ್ಚಡಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.